ಮುಂಬಯಿಯ ಮಹಾನಗರದ ಪ್ರತಿಷ್ಠಿತ ಕೋಆಪರೇಟಿವ್ ಬ್ಯಾಂಕ್ಗಳಲ್ಲಿ ಒಂದಾದ ಭಾರತ್ ಕೋಆಪರೇಟಿವ್ ಬ್ಯಾಂಕ್ನ 44ನೇ ವಾರ್ಷಿಕ ಮಹಾಸಭೆಯು ಇದೇ ಮೊದಲ ಬಾರಿಗೆ ವರ್ಚುವಲ್ ಮಾದರಿಯಲ್ಲಿ ಗೊರೆಗಾಂವ್ನಲ್ಲಿರುವ ಬ್ಯಾಂಕ್ನ ಪ್ರಧಾನ ಕಚೇರಿಯಲ್ಲಿ ಕಾರ್ಯಾಧ್ಯಕ್ಷ ಉಪ್ಪೂರು ಶಿವಾಜಿ ಪೂಜಾರಿ ಅಧ್ಯಕ್ಷತೆಯಲ್ಲಿ ಜರುಗಿತು. ಬಿಲ್ಲವರ ಅಸೋಸಿಯೇಷನ್ ಮುಂಬೈ ಇದರ ಅಧ್ಯಕ್ಷ ಚಂದ್ರಶೇಖರ್ ಎಸ್ ಪೂಜಾರಿ ಅವರು ದೀಪ ಪ್ರಜ್ವಲಿಸಿ ಮಹಾಸಭೆಗೆ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಸಭೆಯನ್ನ ಉದ್ದೇಶಿಸಿ ಮಾತನಾಡಿದ ಕಾರ್ಯಾಧ್ಯಕ್ಷ ಉಪ್ಲೂರು ಶಿವಾಜಿ ಪೂಜಾರಿ ಅವರು ಬ್ಯಾಂಕ್ನ ನಿರ್ದೇಶಕರು, ಆಡಳಿತ ಮಂಡಳಿ ಮತ್ತು ಸಿಬ್ಬಂದಿ ವರ್ಗದವರ ಪರವಾಗಿ ಎಲ್ಲರನ್ನ ಸ್ವಾಗತಿಸಿದರು. 2019-20ನೇ ಹಣಕಾಸು ವರ್ಷದಲ್ಲಿ ನೀಡಿದ ಬೆಂಬಲ ಮತ್ತು ಸಹಕಾರಕ್ಕಾಗಿ ತಾನು ಸರ್ವರಿಗೂ ಕೃತಜ್ಞತೆ ಸಲ್ಲಿಸುವುದಾಗಿ ತಿಳಿಸಿದರು. ಇತ್ತೀಚೆಗೆ ನಮ್ಮನ್ನಗಲಿದ ಬ್ಯಾಂಕ್ನ ಮಾಜಿ ಕಾರ್ಯಾಧ್ಯಕ್ಷ ಹಾಗೂ ನಮ್ಮೆಲ್ಲರಿಗೂ ಸ್ಫೂರ್ತಿಯಾಗಿದ್ದ ಜಯಸಿ ಸುವರ್ಣ ಅವರಿಗೆ ನಿರ್ದೇಶಕರ ಮಂಡಳಿಯ ಪರವಾಗಿ ಈ ಸಂದರ್ಭದಲ್ಲಿ ಹೃದಯಪೂರ್ವಕ ಸಂತಾಪವನ್ನು ವ್ಯಕ್ತಪಡಿಸ್ತಾ ಇದ್ದೀನಿ ಅಂತ ಹೇಳಿದರು. ಭಾರತ್ ಬ್ಯಾಂಕಿಗೆ ನಮ್ಮ ಎಕ್ಸ್ ಚೇರ್ಮನ್ ಜಯಸುವರ್ಣಜಿ ತೀರ್ಪೋಯಿ ಬಕ್ಕ ಯಾನು ಆಗಸ್ಟ್ ತೀರ್ಪೋಡು ದುಂಬೆಂಕಾರ ಚಾರ್ಜ್ ಕೊರದಿತ್ತೇರೆ ಒಂಜಿ ಎಡ್ಡೆ ಶುಭ ದಿನ ತಾರಿ ಕೊಡ್ತಾರೆ ಪಂಡರಿ ಎದುರ್ಕೋಲಿ ಇಂಕಲ್ ಸಪೋರ್ಟ್ ಉಂಟು ಐತೇಡು ಬೊಕ್ಕಾರು ತೀರ್ಪೋಯಿ ಸ್ವರ್ಗವಾಸ ಐತೇಡು ಬೊಕ್ಕ ಇದಮುಟ್ಟ ನಾಲಾ ಪ್ರಾಬ್ಲಮ್ ಜಾಂತೆ ಬ್ಯಾಂಕ್ ತುಮಕನಕ ಲೈಕ್ ಪೂರ ಎಂಪ್ಲಾಯೀಸ್ನ ಮಾತೆಗಳನ್ನ ಸಪೋರ್ಟ್ ಉಂಟು. ಈ ಕೋವಿಡ್ ಸಿಚುವೇಶನ್ದಲ್ಲ 4 ತಿಂಗಳು ಬಂದು ಪನಲ್ಲ ಇಂಕಲ್ಲ ಬ್ಯಾಂಕ್ ಮಾತಾ ಸ್ಟಾಫ್ ಬರ್ತದೆ ಫುಲ್ ಸಪೋರ್ಟ್ ಕೊಡೋದಿಲ್ಲ. ದಾಲಾ ಒಂಜಿ ಪ್ರಾಬ್ಲಮ್ ದಂತೆ ಬ್ಯಾಂಕ್ ನಡ್ತೊಂದುಂಟು ಗೊತ್ತೇ ಆತಜಿ ಕೋವಿಡ್ ಹಿಡಿದು ಜನ ಒಂಜಿ 72 ಜನ ಕೋವಿಡ್ ಆಂಡೆಲ್ಲ ಗೊತ್ತಾತಜಿ ಲಾಯಕಿಡು ಗುಣಾದ ಬರ್ತಾರೆ ಐತೆ ಬಕ್ಕ ಈ ಎಂಪ್ಲಾಯೀಸ್ನಾಗೆಲ್ಲ ಸಪೋರ್ಟ್ ಇಂತ ತುಂಬ ತಿಕ್ಕೊಂಡು ಆಶೆ ಉಂಟು. ಈ ಸಂದರ್ಭದಲ್ಲಿ ವರ್ಚುವಲ್ ಮಹಾಸಭೆಯಲ್ಲಿ ಬ್ಯಾಂಕ್ನ ಉಪಾಧ್ಯಕ್ಷ ರೋಹಿಣಿ ಜೆ ಸಾಲ್ಯಾನ್, ನಿರ್ದೇಶಕರುಗಳಾದ ವಾಸುದೇವ ಆರ್ ಕೋಟ್ಯಾನ್, ಜ್ಯೋತಿ ಕೆ ಸುವರ್ಣ, ಭಾಸ್ಕರ್ ಎಂ ಸಾಲ್ಯಾನ್, ಜಯ ಎ ಕೋಟ್ಯಾನ್, ಕೆಬಿ ಪೂಜಾರಿ, ಸೋಮನಾಥ್ ಪಿ ಅಮೀನ್, ಗಂಗಾಧರ್ ಜೆ ಪೂಜಾರಿ, ಸೂರ್ಯಕಾಂತ್ ಜೆ ಸುವರ್ಣ, ಎನ್ಟಿ ಪೂಜಾರಿ, ಎಲ್ವಿ ಅಮೀನ್, ಪುರುಷೋತ್ತಮ ಎಸ್ ಕೋಟ್ಯಾನ್, ಮೋಹನ್ ದಾಸ್ ಎ ಪೂಜಾರಿ, ಪ್ರೇಮನಾಥ್ ಪಿ ಕೋಟ್ಯಾನ್, ಶಾರದಾ ಎಸ್ ಕರ್ಕೇರಾ, ಅಲ್ಬಗನ್ ಸಿ ಹರಿಜನ್, ರಾಜಾ ವಿ ಸಾಲ್ಯಾನ್ ಹಾಗೂ ಬ್ಯಾಂಕಿನ ಉನ್ನತ ಅಧಿಕಾರಿಗಳು ಉಪಸ್ಥಿತರಿದ್ದರು. ಬ್ಯಾಂಕ್ನ ಸಿಇಒ ವಿದ್ಯಾನಂದ ಕರ್ಕೇರ ಕಾರ್ಯಕ್ರಮವನ್ನು ನಿರ್ವಹಿಸಿದರು. ದಿನೇಶ್ ಕುಲಾಲ್ ಬೊಕ್ಕಪಟ್ನ, ವಿ4 ನ್ಯೂಸ್ 24/7 ಮುಂಬೈ.